ಮರವೂರು ಕೆಂಜಾರು ಬಳಿ ನೂರಾರು ಗೋವುಗಳನ್ನು ಹತ್ಯೆ ಮಾಡಿಲ್ಲದೆ ಇದರ ತ್ಯಾಜ್ಯಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಕಿರುವುದು ಇತ್ತೀಚೆಗೆ ಬೆಳಕಿಗೆ ಬಂದಿತ್ತು. ಗೋವುಗಳನ್ನು ಹತ್ಯೆ ಮಾಡಿದ ಸ್ಥಳಕ್ಕೆ ಮತ್ತು ಗೋವನ್ನು ಕಳೆದುಕೊಂಡವರ ಮನೆಗೆ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಸೋಮವಾರ ಭೇಟಿ ನೀಡಿ ಚರ್ಚಿಸಿದರು. ಶಾಸಕ ಉಮನಾಥ್ ಕೋಟ್ಯಾನ್, ಪ್ರಾಂತ ಬಜರಂಗದಳ ಸಹ ಸಂಯೋಜಕ ಭುಜಂಗ ಕುಲಾಲ್, ಜಿಲ್ಲಾಧ್ಯಕ್ಷ ಎಚ್.ಕೆ. ಪುರುಷೋತ್ತಮ, ಜಿಲ್ಲಾ ಸಂಯೋಜಕ ನವೀನ್ ಪೂಡುಶೆಡ್ಡೆ, ಹರೀಶ್ ಎಡಪದವು ಈ ಸಂದರ್ಭ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಕೋಟ್ಯಾನ್, ಇಲ್ಲಿನ ಜನತೆ ಜಾನುವಾರು ಸಾಕಿ ಹಾಲು ಮಾರಿ ಜೀವನವನ್ನು ಕಳೀತಾ ಇದ್ದಾರೆ. ಆದರೆ ದುಷ್ಕರ್ಮಿಗಳು ಜಾನುವಾರುಗಳನ್ನು ಕದ್ದು ಹತ್ಯೆ ಮಾಡಿ ಮಾಂಸ ಮಾಡಿ ಮಾರಾಟ ಮಾಡ್ತಾ ಇರುವುದು ಇಲ್ಲಿ ಪತ್ತೆಯಾಗಿದೆ. ಹೊನ್ನಮ್ಮ, ವಸಂತಿ, ಶಶಿಕಲಾ ಅವರ ಮನೆಗಳಿಂದ ಜಾನುವಾರು ಕಳವು ಮಾಡಲಾಗಿದೆ. ಈ ಬಗ್ಗೆ ಬಜ್ಪೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಪೊಲೀಸರು ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜಾನುವಾರುಗಳನ್ನು ಕಳೆದುಕೊಂಡ ಕೆಂಜಾರು ನಿವಾಸಿ ದಯಾವತಿ ಮಾತನಾಡಿ, ನನ್ನ 4 ದನಗಳನ್ನು ಕಳವು ಮಾಡಿದ್ದಾರೆ. ಹಾಲು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ದೇವೆ. ಪೊಲೀಸರಿಗೆ ಮಾಹಿತಿ ನೀಡಿದ್ರು ಏನೂ ಕ್ರಮ ವಹಿಸಿಲ್ಲ. ಸಾಲ ಮಾಡಿ ಜಾನುವಾರು ಖರೀದಿ ಮಾಡಿದ್ದೆವು, ಆದರೆ ಹಗ್ಗದ ಸಮೇತ ಅವುಗಳನ್ನು ಕಳವು ಮಾಡಿದ್ದಾರೆ. ದಯವಿಟ್ಟು ಇನ್ನಾದರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗುವಂಥ ಸಂದರ್ಭದಲ್ಲಿ ಯಾರು ಹೋಗದಂಥ ಒಂದು ಜಾಗ, ಆ ಜಾಗದಲ್ಲಿ ಎಷ್ಟೋ ದನಗಳನ್ನು ಕಡಿದು ಅದರ ಕರುಳು, ಅದರ ತಲೆ, ಅದರ ಕೈಕಾಲುಗಳ ತುಂಡುಗಳೆಲ್ಲ ಲೋಡು ಕಟ್ಲೆ ಅಲ್ಲಿ ಬಿದ್ದು ಏನು ವಾಸನೆ ಬರ್ತದೆ ಅಂತ ನೋಡುವಾಗ ವಾಸನೆ ಬರುವುದು ಅದೇ. ಎಷ್ಟೋ ದನ ಕರುಗಳನ್ನು ಕಡಿದಂಥ ಅದರ ಕರುಳು ಮತ್ತು ಬೇರೆ ಬೇರೆ ಅದರ ಬೇಡದ ವಸ್ತುಗಳನ್ನು ಬಿಸಾಡಿ ಸುಮಾರು ಒಂದು ಲಾರಿಯಲ್ಲಿ ಆಗುವಷ್ಟು ಕಶ್ಮಲಗಳಲ್ಲಿ ಇತ್ತು. ಹಾಗೆ ಇಲ್ಲಿ ಬಂದು ಕೇಳುವಾಗ ನಮ್ಮದು ದನ ಇಲ್ಲ ಅಂತ ಹೇಳಿ ಹೊನ್ನಮ್ಮನವರ ಮನೆಯಿಂದ, ಇಲ್ಲಿ ಎದುರುಗಡೆ ಹೊನ್ನಮ್ಮನವರ ಮನೆಯಿಂದ, ವಸಂತಿ ಅವರ ಮನೆಯಿಂದ, ಮಾಬಲ್ ಪೂಜಾರಿ ಅವರ ಮನೆಯಿಂದ, ಶಶಿಕಲಾ ಅವರ ಮನೆಯಿಂದ ಒಂದು 4-5 ದನಗಳು ನಮ್ಮ ಮನೆಯಿಂದ ಹೋಗಿದೆ. ನಾವು ಅದನ್ನು ದುಡಿದು ಅದರಲ್ಲಿ ಹಾಲು ಕರೆದು ನಾವು ಜೀವನ ಸಾಗಿಸ್ತೇವೆ ಅಂತ ಹೇಳಿದರು. ಇವತ್ತು ಅವರ ಮನೆಗಳಿಗೆ ಹೋಗುವಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಮೇಲಿಕ್ಕೆ ಕಟ್ಟಿದ್ದೇವೆ. ಅದನ್ನು ಹಗ್ಗದಲ್ಲಿ ಕಟ್ಟಿರ್ತಾರೆ, ಕೆಲವರು ಮೇಲಿಕ್ಕೆ ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಮನೆಯ ಸುತ್ತಮುತ್ತ ಅದನ್ನು ಅಲ್ಲಿಂದ ಬಂದಿದ್ದು ಯಾರಿಗೆ ಕಾಣದ ರೀತಿಯಲ್ಲಿ ಅದನ್ನು ಕೊಂಡೋಗಿ ಬಹುಶಃ ತಲೆ ಕಡಿದಿದ್ದಾರೆ. ಎಷ್ಟೋ ದನಗಳ ತಲೆಯನ್ನು ಇವತ್ತು ಕಡಿದು ಮಾಂಸ ಮಾಡಿಕೊಂಡು ಅದನ್ನು ಉಳಿದಂತನ್ನು ಅಲ್ಲಿ ಬಿಸಾಡಿ ಹೋಗಿದ್ದಾರೆ. ಈಗಾಗಲೇ ಈ ನಮ್ಮ ಅಕ್ಕಂದಿರೆಲ್ಲ ಹೋಗಿ, ಯಾರ್ಯಾರ ಮನೆಯಿಂದ ಹೋಗಿದ್ದು ಅವರೆಲ್ಲ ಅಕ್ಕಂದಿರು ಹೋಗಿ ಇಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಕೊಟ್ಟು 1 ವಾರ ಆಯಿತು. ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡುವಾಗ ನಾವು ಸಂದೇಹ ಇದ್ದವ್ರನ್ನ ಕರೆದು ಎಂಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ಈಗಾಗಲೇ ನಾನು ನಿಮ್ಮ ಮೂಲಕ ಮಂಗಳೂರಿನ ಶಿಸ್ತಿನ ಸಿಪಾಯಿ ಅಂತ ಹೆಸರು ಗಳಿಸಿದಂತ ನಮ್ಮ ಪೊಲೀಸ್ ಕಮಿಷನರ್ ಅವರು ಇದನ್ನು ಗಮನಿಸಬೇಕು. ಎಂಕಲ್ನ 4 ಪೆತ್ತಲ ಪೋಯ ಎಡೆ ಬಲ್ಲುರ್ದೆ ಕಟ ಎದುರೆ ಕಟ ಪಾರ್ದಿ ನಲ್ಪಾರ್ದೆ ಪಾತಂ ಬೋತೇರು ಎನ್ನ ಕಣನ ಹುಷಾರ್ಲಿ ಡಿಸ್ಕ್ ಪ್ರಾಬ್ಲಮ್ ಎಂಕಲ್ ಒಂಜಿ ಪೇರ್ಡೆ ದಿನ ಪೋಪುನ ಪೇರ್ ಕೊರ್ದು ತಾಂಕದ ದಿನ ಪೋಪುನಟ್ಟು ಉಲ್ಲ ಇಂಚ ಪೂರ ಬಲ್ಲುರ್ದೆ ಕೊನಿಯಡ ಎಂಕಲ ಪರಿಸ್ಥಿತಿ ಎಂಚ ಎಂಕಲ್ ದಾದ ಮಲ್ಪೋಡು ಪೊಲೀಸ್ ದಾಖಲೆ ಇನ್ಫಾರ್ಮ್ ಮಲ್ತ ಅಕುಲು ದಾಲ ಇಂಚಿ ಬೈಜೀರು ಸಾಲ ಮಲ್ತದ ಎಂಕಲ್ ಪೂರ ಪೇತದೆ ತೊನ್ನು ಮುಗ್ಲು ಬಲ್ಲೂರ್ದೆ ನೆಟೇನೆ ಪಾತಂ ಬೋಪೇರು 4 ಪೆತ್ತ ಬೋಂಡೆನ್ನ ಒಂಜಿ ತಿಂಗೊಳ್ಡೆ ಅಕುಲು ಆಯ್ನಾತ್ ಬೇಕನೆಟ್ ಕಾನೂನು ಕ್ರಮ ದೆತೊನೋಡ್ ನೆಟ್ ನನ್ನ ಮಿತ್ತಿ ಎಂಕಲ ಓ ಪೆತ್ತಲ ಪೋರೆ ಬಲ್ಲಿ ನೆಟೇನೆ ಎಂಕಲ ಐಟೇನೆ ಮಾಸ ಮಲ್ದಿನಿ ಕೊಂದು ಪೆತ್ತಲೇನು ಪೂರ ಏದು ಪೆತ್ತಲೇನು ಮಾಸ ಮಲ್ದೇರು ಇಂಚೆನೆ ಅಂಡ ಎಂಕುಲು ಎಂಚ ತಾಂಕುನೆ ಎಂಚ ದಿನ ಒಂದು ಪೆತ್ತ ತಾಂಕುದು ಎಂಚ ದಿನ ಐಟೇ ದಿನ ಪೋಪುನೆ ಎಂಕ್ಲೆಗ್ ಪೆತ್ತ ಪೇರು ಕೊರ್ದು